ಚಲಿಸ್ತಾ ಇದ್ದ ಸ್ಕೂಟಿಯೊಂದರ ಮೇಲೆ ಧೂಪದ ಮರವೊಂದು ಬಿದ್ದು ಸ್ಕೂಟಿ ಸವಾರ ಸ್ಥಳದಲ್ಲಿ ಮೃತಪಟ್ಟ ದಾರುಣ ಘಟನೆ ಕಡಬ ತಾಲೂಕಿನಲ್ಲಿ ನಡೆದಿದೆ. ಕಡಬ ತಾಲೂಕಿನ ಕೋಡಿಂಬಾಳದ ಪುಳಿಕುಕ್ಕು ಎಂಬಲ್ಲಿ ಈ ಘಟನೆ ನಡೆದಿದ್ದು, ಸ್ಕೂಟಿ ಸವಾರ ಸೀತಾರಾಮ ಎಂಬುವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಎಡಮಂಗಲ ಸೊಸೈಟಿಯಲ್ಲಿ ಪಿಗ್ಮಿ ಕಲೆಕ್ಟರ್ ಆಗಿದ್ದ ಸೀತಾರಾಮ ಅವರಿಗೆ 58 ವರ್ಷ ವಯಸ್ಸಾಗಿತ್ತು. ಮನೆಯಲ್ಲಿ ನಡೀತಾ ಇದ್ದ ಹರಕೆಯ ಕಾರ್ಯಕ್ರಮಕ್ಕೆ ಕಡಬ ಪೇಟೆಗೆ ತೆರಳಿ ಕೋಳಿಯೊಂದಿಗೆ ವಾಪಸ್ ಆಗ್ತಾ ಇದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ರಸ್ತೆಯ ಬದಿಯಲ್ಲಿ ಇದ್ದ ಧೂಪದ ಮರ ಏಕಾಏಕಿ ಸ್ಕೂಟರ್ ಮೇಲೆ ಬಿದ್ದಿದ್ದು ಸೀತಾರಾಮ ಅವರ ತಲೆ ಛಿದ್ರವಾಗಿ ಹೋಗಿದೆ. ಸ್ಥಳಕ್ಕೆ ಕಡಬ ಪೊಲೀಸರು ಆಗಮಿಸಿದ್ದು, ಕೆಲ ಹೊತ್ತಿನ ಬಳಿಕ ಅರಣ್ಯ ಇಲಾಖೆಯ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ವೇಳೆ ಅರಣ್ಯ ಸಿಬ್ಬಂದಿ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಅಂತ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಡಬ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಮೆಸ್ಕೋ ಮಕ್ಕಳಿಗೆ ಸುಮಾರು ಭಂಗ ಆಗ್ತದೆ. ಇಂಕ್ಲು ಮುಂದೆ ಊರು ದಕ್ಕಲು ಸೇರಿದು ಹೆಲ್ಪ್ ಮಾಡ್ತಾರೆ. ಇಂಚಾಣ ಏಪಲ ಊರಿನ ಧೂಪದ ಮರನೇ ಕಂಟಿನ್ಯೂಸ್ ಬೇತೆ ಊಲ ಮರ ಗುರುಜಿ ಅದು ಕೋಳಿಂಬಾಲ